ಕೊರೋನಾ ಸಂಕಷ್ಟದ ನಿಮಿತ್ತ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ 2300 ಮಂದಿ ಆಟೋ ಚಾಲಕರಿಗೆ ಶಾಸಕ umanathkotyan ರವರು ಆಹಾರ ಕಿಟ್ ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಿಜೆಪಿ ಕಚೇರಿಯಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಕಿಟ್ ವಿತರಿಸಿ ಮಾತನಾಡಿದ ಕೋಟ್ಯಾನ್ ರವರು ಲಾಕ್ಡೌನ್ನಿಂದಾಗಿ ಸಂಕಷ್ಟಕ್ಕೆ ಒಳಗಾದ ಎಲ್ಲಾ ವರ್ಗದವರಿಗೂ ಆಹಾರ ಕಿಟ್ ವಿತರಿಸುತ್ತಾ ಬರಲಾಗಿದ್ದು ಇದೀಗ ಆಟೋ ಚಾಲಕರಿಗೆ ನೀಡಲಾಗ್ತಾ ಇದೆ. ಸದ್ಯವೇ ಟೆಂಪೋ ಮತ್ತಿತರ ಸರಕು ಸಾಗಾಟದ ವಾಹನ ಚಾಲಕರು, ಛಾಯಾಚಿತ್ರ ಗ್ರಾಹಕರಿಗೂ ಆಹಾರ ಕಿಟ್ ವಿತರಿಸಲಾಗುವುದು ಅಂತ ತಿಳಿಸಿದರು. ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಎಲ್ಲ ದಾನಿಗಳ ಮುಖಾಂತರ ನಾವೆಲ್ಲ ಬಿಜೆಪಿ ನಮ್ಮ ನಾಯಕರು ಕಾರ್ಯಕರ್ತರೆಲ್ಲ ಸೇರಿಕೊಂಡು ನಮ್ಮ ಕಚೇರಿಯನ್ನ ವಾರವನ್ನಾಗಿ ಮಾಡಿ ಎಲ್ಲರಿಗೂ ನಮ್ಮಿಂದ ಆಗುವಂತಹ ಸಹಾಯ ಸಹಕಾರವನ್ನು ಕೊಡ್ತಾ ಬಂದಿದ್ದೇವೆ. ಅಲೆಮಾರಿಗಳಿಗೆ, ನಿರಾಶ್ರಿತರಿಗೆ ಊಟ ಕೊಡುವ ವ್ಯವಸ್ಥೆಯನ್ನು ಮಾಡ್ತಾ ಬಂದಿದ್ದೇವೆ. ಇವತ್ತು ರಿಕ್ಷಾ ಚಾಲಕರು 2300 ಚಿಲ್ಲರೆ ಜನ ಎಲ್ಲರಿಗೂ ಕೊಡುವಂಥದ್ದು ಒಂದು ಕಿಂಚಿತ್ತು ಪ್ರಸಾದ. ದಯವಿಟ್ಟು ಯಾರು ತಪ್ಪು ಇದು ಕಿಂಚಿತ್ತು ಪ್ರಸಾದ ಇಡೀ ಕ್ಷೇತ್ರದ ಬಿಜೆಪಿ ನಿಮ್ಮೊಟ್ಟಿಗಿದೆ. ನೀವು ನಮ್ಮವರು ಎಂಬ ಭಾವನೆಯೊಂದಿಗೆ ಇದನ್ನು ಕೊಡ್ತೇವೆ ವಿನಃ ಯಾವುದೇ ಕಾರಣಕ್ಕೂ ಇದರಿಂದ ನಿಮಗೆ ಪ್ರಯೋಜನ ದೊಡ್ಡ ಪ್ರಯೋಜನ ಆಗಬೇಕಿಲ್ಲ. ಆದ್ದರಿಂದ ಇಂಥ ಒಂದು ಸಣ್ಣ ಕಿಟ್ಟನ್ನು ನಿಮಗೆ ಕೊಡುವ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ನಮ್ಮೆಲ್ಲ ನಾಯಕರು, ನಮ್ಮ ಕ್ಷೇತ್ರದ ಅಧ್ಯಕ್ಷರು, ಜಿಲ್ಲೆಯ ನಾಯಕರು, ಎಲ್ಲ ನಾಯಕರು ನಮ್ಮೊಟ್ಟಿಗಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ. ನೀವೆಲ್ಲ ನಮ್ಮೊಟ್ಟಿಗೆ ಇವತ್ತು ನಿಂತಿದ್ದೀರಿ. ನಿಮ್ಮ ಎಲ್ಲೂ ಪಾರ್ಕ್ಗಳಿಗೆ ಇದನ್ನು ಮುಟ್ಟಿಸುವಂಥ ವ್ಯವಸ್ಥೆ ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ಅವರು ನಿರಂತರವಾಗಿ ಒಂದು 2.5 ತಿಂಗಳಿಂದ ನಮ್ಮ ಕಾರ್ಯಕರ್ತರು 200 ಜನ ಪಾಪ ನಿರಂತರವಾಗಿ ಕೆಲಸ ಮಾಡ್ತಾರೆ. ಜಿಲ್ಲಾ ಪಂಚಾಯತ್ ಸದಸ್ಯ ಕೆಪಿ ಸುಚರಿತಾ ಶೆಟ್ಟಿ, ಮಂಡಲಾಧ್ಯಕ್ಷ ಸುನೀಲ್ ಆಳ್ವಾ, ಪುರಸಭಾ ಸದಸ್ಯರಾದ ದಿವ್ಯಾ ಜಗದೀಶ್ ಸೇರಿದಂತೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು.